Bonus point. Bonus point. 20. 30. Nine. Third right. Run out. Point to Meridian. ಕೊನೆಯ 5 ನಿಮಿಷಗಳನ್ನು ಕರೆಯಲಾಗಿದೆ. ಈ ಮಧ್ಯೆ ಅಂಕಪಟ್ಟಿಯಲ್ಲಿ ಗಮನಿಸುವಾಗ 21-10 in favor of KSS ಸುಬ್ರಹ್ಮಣ್ಯ. Bonus point. ಮತ್ತೆ ಡೆಕ್ಕಲಾಗಿದೆ. Court number 1. Next match between Government First Grade College Upinagadi and the Government First Grade College for Women Puttur. So we request both the teams, please be ready for the next third round first match. ಕೊನೆಯ 4 ನಿಮಿಷ 22-10 ಒಂದು ಅಂಕದ ಸೇರ್ಪಡೆ 24-10 ಕೊನೆಯ 2 ನಿಮಿಷವನ್ನು ಕರೆದಾಗಿದೆ. 12 ಈ ಬಾರಿ ಮತ್ತೆ ಡಕ್ಕಲ್ 2 points 2 points 14 24 tackle 1 point Subramanian 25-14 3+2 5 point all in turn.
24-14 13-1 in favor of Ullala. ಮುನ್ನಡೆ ಸಮಯದ ಕೊರತೆಯಲ್ಲಿ ಆಟಗಾರರ ಬದಲಾವಣೆಯಲ್ಲಿ ವಿವೇಕಾನಂದ ಕಡೆಯಿಂದ ಮತದಾರರಲ್ಲಿ ಒಂದಾಂತರ ಗಳಿಕೆ ಈ ಮಧ್ಯೆ 25 25 ಮತ್ತೆ ಸೂಪರ್ ಟ್ಯಾಕಲ್ ಆಗುವಂತಹ ವಿಸ್ತಾರ ಎನ್ನುವಂತ ಪಂದ್ಯಾಟದ ಮುಕ್ತಾಯದಲ್ಲಿ ಗಮನಿಸುವಾಗ 26-15 ವಿಜೇತಿಯಾದಂತಹ KSS ಸುಬ್ರಹ್ಮಣ್ಯ ತಂಡಕ್ಕೆ ಹಾಗೆಯೇ ಪಂದ್ಯಾಟದಲ್ಲಿ ಭಾಗವಹಿಸಿದಂತಹ ವಿವೇಕಾನಂದ ಪದವಿ ಕಾಲೇಜಿ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಮುಂದಿನ ಪಂದ್ಯಾಟಕ್ಕಾಗಿ ಸರ್ ಕರೆಯನ್ನು ಕೊಡ್ತಾ ಇದ್ರು. The score is 15-1 in favor of Meridian Ullala. Next match in court number 1 between the host Government First Grade College Women Puttur and Government First Grade College Upinangadi. So request both the teams, please enter in court number 1. Right. Bonus point. Points. Number 3, number 1. Court number 2, the next match between NMC College Ullala and SDM College of Business Management Mangalore. I repeat, court number 2, the next match between NMC Ullala and SDM CBM Mangalore. So I request both the teams, please be ready for your next match in court number 2. Right. The score is 22-2 in favor of Meridian Ullala. ಪಂದ್ಯಾಟದಲ್ಲಿ ಪಕ್ಕದ ಎರಡು ಸಂಸ್ಥೆಗಳು ಪುತ್ತೂರು ಮತ್ತು ಉಪ್ಪಿನಂಗಡಿ ಪದವಿ ಕಾಲೇಜುಗಳ ಮಧ್ಯೆ ನಡೀತಿರುವಂತಹ Second half. Ready? Are you ready? ಗಳಿಕೆ ಕಡೆಯಿಂದ ದಾಳಿಯಲ್ಲಿ ಜರ್ಸಿ ನಂಬರ್ ಮತ್ತೆ ಉತ್ತಮಕ್ಕೆ ಬೋನಸ್ ಅಂಕದ ಅಳಿಕೆಯಲ್ಲಿ ಕಬಡ್ಡಿಯನ್ನು ಗಮನಿಸುವ
2 points. ಅವರಿಂದ 23-5 in favor of Meridian. Ullala. ಸಿಕ್ಕಿದೆ ಮಾತ್ರ ಸಿಕ್ಬಡೆ ಸೂಪರ್ ಯಾವುದೇ ಅಂಕ ಇಲ್ಲ Each points to both teams. Third rate. ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯನ್ನು ಗಮನಿಸುವಾಗ 10-3 ಪಂದ್ಯಾಟ ಮುಂದುವರಿಯುತ್ತಾ ಅವರಿಂದ ದಾರಿಯಲ್ಲಿ ಒಂದು ಅಂಕದ ಸೇರ್ಪಡೆಯೊಂದಿಗೆ 43 4 ಕೊಂಡು ಮತ್ತೆ ಸುನಿಯವರಿಂದ ದಾರಿಯಲ್ಲಿ ಇದಾನೆ ಕಲರ್ ಜಾಗ್ರತೆ ಜಾಗ್ರತೆ ಕಡೆಗೆ ಮತ್ತೆ ಕನ್ನಡಿ ಕಡೆಯಿಂದ ದಾಳಿಯಲ್ಲಿ 26-7 in favor of Meridian. Ullala. Not last 5 minutes of full time. Point. 27-7 in favor of Meridian. 7-7. ಅವಳಿಗೆ ಕೊಡು 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 ಪ್ರಯತ್ನ Score is 30-7 in favor of Meridian. Ullala. ಮಾಡುವ ಮುಖಾಂತರ ಮತ್ತೊಂದು ಪಟ್ಟಿಯನ್ನು ಗಮನಿಸುವಾಗ Score 30-7.
ಕೌಲು ಮಾಡುವ ಮುಖಾಂತರ ಒಂದು ಅಂಕವನ್ನು ಗಳಿಸಿಕೊಂಡಿದ್ದಾರೆ. ಅವರು ಅಂಕ ಗಳಿಸುವಂತ ಪ್ರಯತ್ನ, ಕಾಲಿನ ಚಲನೆಯ ಮೂಲಕ ಗಳಿಸಿಕೊಂಡಿದ್ದಾರೆ. ಮತ್ತೊಂದು ಅಂಕದ ಸೇರ್ಪಡೆ. 32-8 ಸಮಯದ ಕೋರಿಕೆಯಲ್ಲಿ in favor of Meridian. 33-8. ಅಂಕಪಟ್ಟಿಯನ್ನು ಗಮನಿಸುವಾಗ 5. The score is 33-8 in favor of Meridian. ಅವರಿಗೆ ಅಭಿಮಾನಿಗಳಿಂದ ಆಗಿರುತ್ತದೆ. Right. In favor of Meridian. ಅವರು ಈ ಮಧ್ಯೆ ಪ್ರಥಮಾರ್ಧದ ಮುಕ್ತಾಯದಲ್ಲಿ ಅಂಕಪಟ್ಟಿಯನ್ನು ಗಮನಿಸುವಾಗ 21-9 Third right. The score is 34-9 in favor of Meridian. ಅಂಕಪಟ್ಟಿಯನ್ನು ಗಮನಿಸುವಾಗ ಆ ಕೋಚ್ ಸಿಗದ ಹೇಗೆ ಆಡ್ಬಿಟ್ಟಿಯ ಇಬ್ಬರು The match is over with 34-10. Congratulations, Meridian College Ullala.